ಕೆಲವೊಂದು ಬಾರಿ ಸರ್ಕಾರದ ವ್ಯವಸ್ಥೆಯನ್ನು ಗಮನಿಸಿದಾಗ ನಮಗೆ ಹೇಸಿಗೆ ಎನಿಸುತ್ತದೆ, ಆಕ್ರೋಶವೂ ಕೂಡ ಹುಟ್ಟುತ್ತದೆ. ಉಡುಪಿಯ ಅಜ್ಜರಕಾಡಿನಲ್ಲಿ ಸರ್ಕಾರ ನೂತನವಾಗಿ ನಿರ್ಮಿಸಿರುವ ಜಿಲ್ಲಾಸ್ಪತ್ರೆಯ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡು 1 ವರ್ಷ ಕಳೆದರೂ ಕೂಡ ಇನ್ನೂ ಅದನ್ನು ಸಾರ್ವಜನಿಕ ಸೇವೆಗೆ ಬಿಟ್ಟುಕೊಡಲು ಮುಹೂರ್ತ ಕೂಡಿ ಬಂದಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಘಟಕವು ಸರ್ಕಾರದ ವಿಳಂಬ ನೀತಿಯ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಹಾಗೂ ಹೋರಾಟಕ್ಕೆ ಕೂಡ ಸಜ್ಜಾಗಿದೆ. ಜಿಲ್ಲಾಸ್ಪತ್ರೆಗೆ ಅಗತ್ಯವಿರುವ ಎಲ್ಲ ಸುಸಜ್ಜಿತ ಸೌಲಭ್ಯ ಕಲ್ಪಿಸಿ 2026ರ ಸೆಪ್ಟೆಂಬರ್ 30ರೊಳಗೆ ಹೊಸ ಕಟ್ಟಡದಲ್ಲಿ ಆಸ್ಪತ್ರೆಯ ಸೇವೆಯನ್ನು ಆರಂಭಿಸಬೇಕು ಅಂತ ಒತ್ತಾಯಿಸಿದೆ. ಆಸ್ಪತ್ರೆಯನ್ನ ಸಾರ್ವಜನಿಕರ ಸೇವೆಗೆ ಒದಗಿಸಲು ಸರ್ಕಾರ ವಿಳಂಬ ಮಾಡ್ತಾ ಇರೋದು ಖಂಡನೀಯ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮವನ್ನ ಕೈಗೊಂಡು ಸೆಪ್ಟೆಂಬರ್ 30ರೊಳಗೆ ಆಸ್ಪತ್ರೆಯಲ್ಲಿ ಸೇವೆಯನ್ನ ಆರಂಭಿಸದಿದ್ರೆ ಅಕ್ಟೋಬರ್ 1ರಿಂದ ಆಸ್ಪತ್ರೆಯ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸಲಾಗುವುದು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಉಡುಪಿ ಶಾಸಕರು ಹಾಗೂ ಅಧಿಕಾರಿಗಳು ಜಿಲ್ಲಾಸ್ಪತ್ರೆ ಆರಂಭಿಸುವ ವಿಚಾರದಲ್ಲಿ ಗಮನವನ್ನು ಹರಿಸ್ತಾ ಇಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಗೌರವಾಧ್ಯಕ್ಷ ಅನ್ಸರ್ ಅಹಮದ್ ಅವರು ತಿಳಿಸಿದ್ದಾರೆ. ಸುಸಜ್ಜಿತವಾದ ಜಿಲ್ಲಾಸ್ಪತ್ರೆ ಬೇಕು ಅನ್ನುವಂಥ ಉದ್ದೇಶದಿಂದ ಸುಸಜ್ಜಿತವಾದಂಥ ಜಿಲ್ಲಾಸ್ಪತ್ರೆಯನ್ನು ಕಟ್ಟಿ ಬಡವರಿಗೆ ಸಾರ್ವಜನಿಕರಿಗೆ ಸೇವೆ ಒದಗಿಸಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಬಹುಶಃ ಬಿಲ್ಡಿಂಗಿನ ಕೆಲಸ ಕಾರ್ಯ ಮುಗಿದು 1 ವರ್ಷ ಆಗಿದೆ ಅನ್ನಿಸ್ತದೆ. ಆದರೆ ಇವತ್ತಿಗೂ ಸಹ ಇದಕ್ಕೆ ಬೇಕಾದಂತಹ ವ್ಯವಸ್ಥೆ, ವೈದ್ಯರು, ದಾದಿಯರು, ಹಾಗೆ ಯಂತ್ರೋಪಕರಣ ಮತ್ತು ಬೇಕಾದಂತಹ ಮಿಷನರಿಗಳನ್ನು ನೀಡುವ ವ್ಯವಸ್ಥೆಯನ್ನು ಸರ್ಕಾರ ಆಗಲಿ ಮಾಡ್ತಾಯಿಲ್ಲ. ಬಹುಶಃ ಇದು ಸರ್ಕಾರಕ್ಕೆ ಜನರ ಬಗ್ಗೆ ಇರುವಂತಹ ಒಂದು ನಿಷ್ಕಾಳಜಿಯನ್ನು ಎತ್ತಿ ತೋರಿಸ್ತದೆ. ನಾವು ಸಂಘಟನೆ ವತಿಯಿಂದ ಇವತ್ತು ಆಗ್ರಹ ಮಾಡೋದೇನಂತಂದರೆ ಸೆಪ್ಟೆಂಬರ್ 30 ತಾರೀಕೊಳಗೆ ಈ ಜಿಲ್ಲಾಸ್ಪತ್ರೆಯನ್ನು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಸಿದ್ಧಪಡಿಸಿ ಸಾರ್ವಜನಿಕರಿಗೆ ಒಂದು ಸೇವೆಯನ್ನು ಒದಗಿಸುವಂಥ ಕೆಲಸ ಮಾಡಬೇಕು. ಒಂದು ವೇಳೆ ಮಾಡಲಿಲ್ಲ ಅಂತಾದರೆ ಅಕ್ಟೋಬರ್ 1ರಿಂದ ನಾವು ಇದೇ ಆಸ್ಪತ್ರೆಯ ಆವರಣದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಅನಿರ್ದಿಷ್ಟಾವಧಿ ಪ್ರತಿಭಟನೆ, ದಿನಕ್ಕೊಂದು ರೀತಿಯ ವಿನೂತನವಾದಂತಹ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗ್ತದೆ. ಸರ್ಕಾರದ ಬಳಿ ಯಾರು ಹೇಳಿದಾಗ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತೇಳಿ, ಸ್ವಾಮಿ ನೀವೇನು ಟೆನ್ಷನ್ ಮಾಡಬೇಡಿ, ನಾವು ಕರ್ನಾಟಕದ ಜನರೇನು ಅಷ್ಟು ಪರದೇಶಿಗಳಲ್ಲ ನಿಮ್ಮ ಹಾಗೆ. ಒಂದು ವೇಳೆ ನಿಮ್ಮ ಹತ್ರ ನಿಜವಾಗಿ ನಿಮ್ಮ ಬಳಿ ದುಡ್ಡಿಲ್ಲ ಅಂತಾದರೆ ನಾವು ಭಿಕ್ಷೆ ಎತ್ತಿ ನಿಮಗೆ ದುಡ್ಡು ಕೊಡ್ತೇವೆ. ನಾವು ಕೊಟ್ಟಿದ್ದ ಭಿಕ್ಷೆಯ ದುಡ್ಡಿಂದ ನೀವು ಆಸ್ಪತ್ರೆಯನ್ನು ತಯಾರಿಸಿ, ಏನು ಸಮಸ್ಯೆ ಇಲ್ಲ, ಬಾಯ್ಬಿಟ್ಟು ಹೇಳಿ. ಈ ಮೂಲಕ ನಾನು ಶಾಸಕರಿಗೆ ಒಂದು ಆಗ್ರಹ ಮಾಡೋದೇನಂತಂದರೆ, ನೀವು ನಿಮ್ಮ ಗಲಾಟೆ ಬಿಟ್ಟು ನಿಮ್ಮ ಸ್ವಪ್ರತಿಷ್ಠೆಗೋಸ್ಕರ ಪ್ರತಿಭಟನೆಯನ್ನು ಮಾಡೋದನ್ನು ಬಿಟ್ಟು ಈ ಜಿಲ್ಲಾಸ್ಪತ್ರೆಯನ್ನು ಆರಂಭ ಮಾಡಿ ಅಂತ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಿ. ನಾವೆಲ್ಲರೂ ನಿಮ್ಮೊಟ್ಟಿಗೆ ಬರ್ತೇವೆ. ಆ ಯೋಗ್ಯತೆ ನಿಮ್ಮಲ್ಲಿ ಇಲ್ಲ ಅಂತಾದರೆ ನಾವು ಅಕ್ಟೋಬರ್ 1 ತಾರೀಕಿನ ಇಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ತೇವೆ. ಅದರಲ್ಲಿ ಬಂದು ನೀವು ಭಾಗಿಯಾಗಿ. ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ತಿಗೊಂಡಿದೆ. ಸಿಬ್ಬಂದಿ ನೇಮಕಾತಿಗಾಗಿ ಕಾಯ್ತಾ ಇದ್ದೇವೆ. ಶೀಘ್ರದಲ್ಲಿ ಸಿಬ್ಬಂದಿ ನೇಮಕ ಆಗುವ ಸಾಧ್ಯತೆ ಇದೆ ಎಂದು ಜಿಲ್ಲಾಧಿಕಾರಿ ಸ್ವರೂಪ ಅವರು ತಿಳಿಸಿದ್ದಾರೆ. ಈಗ ಮಾಡ್ತಾರೆ. ನಾವು ದೇ ಹ್ಯಾವ್ ಗಿವನ್ ಇನ್ಸ್ಟ್ರಕ್ಷನ್ಸ್ ಟು ಶಿಫ್ಟ್ ದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಒಂದೊಂದಾಗಿ ಶಿಫ್ಟ್ ಆಗ್ತಾ ಇದೆ. ಸೊ ಹೋಪ್ಫುಲಿ ದಿಸ್ ಇನ್ ದ ನೆಕ್ಸ್ಟ್ 2-3 ಮಂತ್ಸ್ ಒಳಗೆ ಆಗುತ್ತೆ. ಅದು ಆಗಿದೆ. ದಟ್ ಈಸ್ ಆಲ್ಸೋ ಅಂಡರ್ ಪ್ರೊಸೆಸ್ ಓನ್ಲಿ. ಅದು ಟೆಂಡರ್ ಎಲ್ಲ ಆಗೋ ಇದಿದೆ. ದಟ್ ಈಸ್ ಆಲ್ಸೋ ಅಂಡರ್ ಪ್ರೊಸೆಸ್. ಆಗುತ್ತೆ, ಇಷ್ಟಲ್ಲೇ ಆಗುತ್ತೆ. ನಮಗೆ ಸ್ಟಾಫ್ ಸ್ಟ್ರೆಂತ್ ಸ್ಯಾಂಕ್ಷನ್ ಆಗೋದು ಕಾಯ್ತಾ ಇದ್ದೀವಿ. ಅದು ಒಂದು ಆದ ಕೂಡಲೇ ಇಟ್ ವಿಲ್ ಗೆಟ್ ಫುಲ್ಫಿಲ್ಡ್. ಉಡುಪಿ ಜಿಲ್ಲೆಗೆ ಒಂದು ಸುಸಜ್ಜಿತವಾದ ಜಿಲ್ಲಾಸ್ಪತ್ರೆ ಬೇಕು ಎಂಬುದು ಇಲ್ಲಿಯ ಸಾರ್ವಜನಿಕರ ಒಂದು ಆಗ್ರಹವಾಗಿತ್ತು. ಸದ್ಯ ಒಂದು ಜಿಲ್ಲಾಸ್ಪತ್ರೆ ನಿರ್ಮಾಣವಾಗಿದೆ, ಆದರೆ ಜನರ ಒಂದು ಉಪಯೋಗಕ್ಕೆ ಇನ್ನೂ ಕೂಡ ಆಗಿಲ್ಲ ಎಂಬುದು ಇಲ್ಲಿಯ ಸಾರ್ವಜನಿಕರ ಒಂದು ಮಾತು. ಯಾಕಂತ ಹೇಳಿದ್ರೆ ಸುಮಾರು ವರ್ಷ ಹಿಂದೆ ಇಲ್ಲಿ ಏನು ತಾಲೂಕು ಆಸ್ಪತ್ರೆ ಇದ್ದು ಅದು ಜಿಲ್ಲಾಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಆದರೆ ಸದ್ಯ ಸುಸಜ್ಜಿತವಾದ ಒಂದು ಜಿಲ್ಲಾಸ್ಪತ್ರೆ ಇಲ್ಲಿ ಬೇಕು ಎಂಬ ರೀತಿಯಲ್ಲಿ ಆಸ್ಪತ್ರೆ ಏನು ಒಂದು ಶಿಲಾನ್ಯಾಸವನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಆಗಿತ್ತು. ನಂತರ ದಿನಗಳಲ್ಲಿ ಏನು ಕೆಲಸ ಆಗಿದೆ. ಈಗ ಎಲ್ಲ ಆಸ್ಪತ್ರೆಯ ಕೆಲಸ ಮುಗಿದರೂ ಕೂಡ ಸದ್ಯ ಯಾವುದೇ ಒಂದು ಜನರ ಒಂದು ಉಪಯೋಗಕ್ಕೆ ಆಗ್ತಾ ಇಲ್ಲ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ ಈಗ ಈ ಒಂದು ಆಸ್ಪತ್ರೆ ಇನ್ನೂ ಕೂಡ ಒಂದು ಸಂಪೂರ್ಣ ಒಂದು ಕಾರ್ಯಾರಂಭ ಆಗಬೇಕಾದ್ರೆ ಇನ್ನೂ ಹಲವು ಕೋಟಿಯ ಅನುದಾನ ಬೇಕು ಎಂಬುದು ಮಾತು. ಆದರೆ ಸದ್ಯ ಆರೋಗ್ಯ ಮಂತ್ರಿಯು ನಮ್ಮವರೇ ಇದ್ದಾರೆ. ಸದ್ಯ ಇತ್ತ ಗಮನ ಹರಿಸಿ ಏನಾದರೂ ಅತಿ ಶೀಘ್ರವಾಗಿ ಈ ಒಂದು ಆಸ್ಪತ್ರೆ ಜನರ ಉಪಯೋಗಕ್ಕೆ ಆಗುವ ರೀತಿಯಲ್ಲಿ ಆದರೆ
ಉತ್ತಮ ಎಂಬುದು ಈ ಹಲವಾರು ಸಂಘ ಸಂಸ್ಥೆಯವರು ಹೇಳ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಆಸ್ಪತ್ರೆ ಇನ್ನೂ ಕೂಡ ಆರಂಭ ಆಗದಿದ್ದಲ್ಲಿ ನಾವು ಪ್ರತಿಭಟನೆ ಕೂಡ ಮಾಡ್ತೇವೆ ಎಂಬ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಸದ್ಯ ಈ ಒಂದು ಆಸ್ಪತ್ರೆ ಜನರ ಒಂದು ಬೇಡಿಕೆ ಇತ್ತು. ಅಂದರೆ ಇಲ್ಲಿ ಈ ಒಂದು ಉಡುಪಿ ಜಿಲ್ಲೆಗೆ ಈ ಒಂದು ಆಸ್ಪತ್ರೆ ಬೇಕು ಎಂಬುದೊಂದು ಬೇಡಿಕೆ ಇತ್ತು. ಆದರೆ ಆಸ್ಪತ್ರೆ ಏನು ನಿರ್ಮಾಣ ಆಗಿದೆ, ಆದರೆ ಸದ್ಯ ಉಪಯೋಗ ಆಗಬೇಕಾಗಿದೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.